ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಒಂದು ಮದರ್ ತೆರೇಸಾ ವೇದಿಕೆಯಿಂದ ಒಂದು ಸೌಹಾರ್ದತೆ ಕಾರ್ಯಕ್ರಮ ಒಂದು ನಮ್ಮ ಮಂಗಳೂರಲ್ಲಿ ಆಯೋಜಿಸಲಾಗಿದೆ. ನಾನು ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿ ಇರುವಾಗಲೂ ಈ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅದರ ಒಂದು ಕಂಟಿನ್ಯೂಯೇಷನ್ ಆಗಿ ಇವತ್ತು ಆಯಿತು. ಇದರ ಒಂದು ಚೇಂಜ್ ಏನಂದರೆ, ಈಗ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ತಮಿಳುನಾಡಿಂದ ಆಯ್ಕೆಯಾಗಿ ಹೋಗಿದ್ದ ಮೇಲೆ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಇಲ್ಲಿ ನಮಗೆ ಕೊಟ್ಟಿರುವ ಸ್ವಾಗತ ಮತ್ತು ಎಲ್ಲ ಕೂಡ ಭಾಳ ಒಂದು ವೆರಿ ಇಮೋಷ್ನಲ್ ಫಾರ್ ಮೀ, ಆ್ಯಂಡ್ ಐ ಥ್ಯಾಂಕ್ ದ ಪೀಪಲ್ ಆಫ್ ಮ್ಯಾಂಗ್ಳೂರ್ ಜೊತೆಗೆ ನನಗೆ ಒಂದು ಕೆಲಸ ಇತ್ತು ಅದು ಅದ್ದೂರಿಯಾಗಿ ಇದೆ ಅಂತ ನನ್ನ ಮನಸ್ಸಲ್ಲಿ ಯಾವಾಗಲಿತ್ತು. ಸೊ ಹಾಗಾಗಿ ಮಂಗಳೂರು ಬಗ್ಗೆ ನನ್ನ ಒಂದು ವರ್ಕ್ ಪ್ಲಸ್ ನನ್ನ ಒಂದು ಕನೆಕ್ಷನ್ ಕಂಟಿನ್ಯೂಯಸ್ ಆಗಿ ಇರ್ತದೆ. ಇಲ್ಲಿ ಇರುವ ಸಮಸ್ಯೆಗಳು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಮಂಗಳೂರಲ್ಲಿ ಇರ್ತದೆ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಶುಭಾಶಯಗಳು ಕೋರಿ ಕಾರ್ಯಕ್ರಮ ಮುಗಿಸ್ತೇನೆ. ಇದಾದ ಮೇಲೆ ಪಾರ್ಟಿ ಆಫೀಸ್ ಮತ್ತು ಎಲ್ಲದಕ್ಕೂ ವಿಸಿಟ್ ಮಾಡ್ತೀವಿ. ಮತ್ತು ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಪೀಪಲ್ ಆಫ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.